ತುಳುಕೂಟ ಬಂಟ್ವಾಳ ಇದರ ಆಶ್ರಯದಲ್ಲಿ ತುಳುವೆರಿನ ತುಳುನಾಡ ಸಂತೆ ಕುಕ್ಕು ಪೆಲಕಾಯ್ದ ಒಟ್ಟು ತುಳು ಸಾಹಿತ್ಯ ಸಾಂಸ್ಕೃತಿಕ ರಂಗ್ ಮಳೆಗಾಲದ ವಿಶೇಷ ಕಾರ್ಯಕ್ರಮ ಜೂನ್ 20ರಿಂದ ಜೂನ್ 22ರ ಆದಿತ್ಯವಾರದವರೆಗೆ ನಡೆಯಲಿದೆ ಎಂದು ತುಳುಕೂಟದ ಅಧ್ಯಕ್ಷ ಸುದರ್ಶನ್ ಜೈನ್ ತಿಳಿಸಿದರು. ಜೂನ್ 20ರಂದು ಶುಕ್ರವಾರ ಬೆಳಿಗ್ಗೆ 10 ಗಂಟೆಗೆ ತುಳುನಾಡ ಸಂತೆಯನ್ನು ಶಾಸಕ ರಾಜೇಶ್ ನಾಯಕ್ ಉಳಿಪಾಡಿಗುತ್ತು ಅವರು ಉದ್ಘಾಟಿಸಲಿದ್ದಾರೆ. ಸಭಾ ಕಾರ್ಯಕ್ರಮವನ್ನು ಮಾಜಿ ಸಚಿವ ವಿ ರಮಾನಾಥ ರೈ ಅವರು ಉದ್ಘಾಟಿಸಲಿರುವರು. ವಿವಿಧ ಕ್ಷೇತ್ರದ ಗಣ್ಯರು ಭಾಗವಹಿಸಲಿದ್ದು, ಕಾರ್ಯಕ್ರಮದಲ್ಲಿ ತುಳು ಭಾಷಾ ಪರೀಕ್ಷೆಯಲ್ಲಿ ಅತ್ಯಧಿಕ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಗೌರವಾರ್ಪಣೆ ನಡೆಯಲಿದೆ. ಮಧ್ಯಾಹ್ನ 2 ಗಂಟೆಗೆ ಸಾಂಸ್ಕೃತಿಕ ರಂಗ್ ಕಾರ್ಯಕ್ರಮವನ್ನು ರೋಟರಿ ಮಾಜಿ ಜಿಲ್ಲಾ ಗವರ್ನರ್ ಪ್ರಕಾಶ್ ಕಾರಂತ್ ಉದ್ಘಾಟಿಸಲಿರುವರು. ಮಧ್ಯಾಹ್ನ 3:30ಕ್ಕೆ ತುಳು ಪದರಂಗಿತ ನಡೆಯಲಿದೆ. ಸಂಜೆ 5:30ಕ್ಕೆ ಬಲೆ ತೆಲಿಪಾಲೆ ಮತ್ತು ಬಲೆ ಬುಲಿಪಾಲೆ ಕಾರ್ಯಕ್ರಮ ನಡೆಯಲಿದ್ದು, ಜೂನ್ 21ರಂದು ಬೆಳಿಗ್ಗೆ 10 ಗಂಟೆಗೆ ಹಣ್ಣು ಹಂಪಲುಗಳ ಕೃಷಿ ಮತ್ತು ವಿವಿಧ ಉತ್ಪನ್ನಗಳ ತಯಾರಿಕೆ ಹಾಗೂ ಮಾಹಿತಿ ವಿಚಾರಗೋಷ್ಠಿಯನ್ನು ಕೃಷಿಕ ಚಂದ್ರಹಾಸ ಶೆಟ್ಟಿ ರಂಗೋಲಿ ಉದ್ಘಾಟಿಸಲಿರುವರು. ಆದಿರಾಜ್ ಜೈನ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದು, ಮಧ್ಯಾಹ್ನ 12 ಗಂಟೆಗೆ ತುಳುವೆರೆ ಪದಗೊಂಚಿಲ್ ತುಳುಕೂಟದ ಸಂಗೀತ ಕಲಾವಿದರಿಂದ ನಡೆಯಲಿದ್ದು ಹಾಗೂ ಹಲಸು ಮಾವುಗಳಿಗೆ ಸಂಬಂಧಪಟ್ಟ ಒಳಾಂಗಣ ಸ್ಪರ್ಧೆಯನ್ನು ಬೂಡಾ ಅಧ್ಯಕ್ಷ ಬೇಬಿ ಕುಂದರ್ ಉದ್ಘಾಟಿಸಲಿರುವರು. ಮಧ್ಯಾಹ್ನ 2:30ಕ್ಕೆ ಬಹುಭಾಷಾ ಕವಿಗೋಷ್ಠಿ ನಡೆಯಲಿದೆ. ಸಂಜೆ 4:30ಕ್ಕೆ ಯಕ್ಷಗಾನ ನೃತ್ಯ ವೈಭವ ವಿಶೇಷ ಕಾರ್ಯಕ್ರಮ ಮತ್ತು ಸಂಜೆ 6 ಗಂಟೆಗೆ ನೃತ್ಯ ಗಾನ ಸಂಭ್ರಮ ನಡೆಯಲಿದೆ ಎಂದರು. ಜೂನ್ 22ರಂದು ಆದಿತ್ಯವಾರ ತುಳುಕೂಟ ಬಂಟ್ವಾಳದ ಜೊತೆ ನೇತ್ರಾವತಿ ಕೃಷಿಕರ ಅಭಿವೃದ್ಧಿ ಒಕ್ಕೂಟ ಮತ್ತು ತೋಟಗಾರಿಕಾ ಇಲಾಖೆ ಬಂಟ್ವಾಳ ಇವರ ಸಹಕಾರದಲ್ಲಿ ಕೃಷಿ ಗೇನ ಸಾಂಸ್ಕೃತಿಕ ಅಂಗಣ ಕಾರ್ಯಕ್ರಮ ಉದ್ಘಾಟನೆಗೊಳ್ಳಲಿದೆ. ಮಧ್ಯಾಹ್ನ 2 ಗಂಟೆಗೆ ಸಮಾರೋಪ ಸಮಾರಂಭದಲ್ಲಿ ವಿಧಾನಸಭಾ ಸಭಾಧ್ಯಕ್ಷರಾದ ಯುಟಿ ಖಾದರ್ ಅವರು ಸಮಾರೋಪ ಭಾಷಣ ಮಾಡಲಿರುವರು. ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಸನ್ಮಾನಿಸಲಿರುವರು. ಸಮಾರಂಭದ ಅಧ್ಯಕ್ಷತೆಯನ್ನು ತುಳುಕೂಟ ಬಂಟ್ವಾಳದ ಅಧ್ಯಕ್ಷ ಸುದರ್ಶನ್ ಜೈನ್ ವಹಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಹಿರಿಯ ಕೃಷಿಕರಾದ ಕೊರಗಪ್ಪ ಮೂಲ್ಯ ಮಾಣಿಹಳ್ಳ ಮತ್ತು ಶ್ರೀ ಸದಾಶಿವ ಶೆಟ್ಟಿಗಾರ್ ಅಣ್ಣಳಿಕೆ ಇವರನ್ನು ಸನ್ಮಾನಿಸಲಾಗುವುದು. ಸಂಜೆ 4 ಗಂಟೆಗೆ ನೃತ್ಯ ಸಿಂಚನ, ಸಂಜೆ 6:30ಕ್ಕೆ ನಾಟಕ ನಡೆಯಲಿದೆ ಎಂದು ಮಾಹಿತಿಯನ್ನು ನೀಡಿದರು. 20ನೇ ತಾರೀಕು 21 ಶನಿವಾರ ಹಾಗೂ 22ನೇ ಆದಿತ್ಯವಾರ 3 ದಿನಗಳ ಕಾಲ ಬಂಟ್ವಾಳದ ಈ ಒಂದು ಕೇಂದ್ರ ಸ್ಥಾನದಲ್ಲಿ ತುಳುವೆರಿನ ತುಳುನಾಡ ಸಂತೆ ಎಂಬ ಹೆಸರಿನಲ್ಲಿ ಕುಕ್ಕು ಬೆಲಕಾಯಿ ಮೇಳ, ಅದೇ ರೀತಿ ತುಳು ಸಾಹಿತ್ಯಕ್ಕೆ ಸಂಬಂಧ ವಿಚಾರಗೋಷ್ಠಿಗಳಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಫಲವಸ್ತುಗಳಿರ್ಬೋದು, ರೈತರಿಗೆ ಫಲವಸ್ತುಗಳ ಬಗ್ಗೆ ಕುಕ್ಕು ಬೆಲಕಾಯಿಯ ಬಗ್ಗೆ ಬೇಕಾದ ಮಾಹಿತಿಗಳಿರ್ಬೋದು, ಈ ರೀತಿಯ ಕಾರ್ಯಕ್ರಮಗಳು ವೇದಿಕೆಯಲ್ಲಿ ನಡೀತವೆ. ಸುಮಾರು 40ರಿಂದ 50 ಸ್ಟಾಲ್ಗಳು, ಆಯ್ದ ಸ್ಟಾಲ್ಗಳು ಜಿಲ್ಲೆಯ ಕುಕ್ಕು ಬೆಲಕಾಯಿ ಸಂಬಂಧಿಸಿರುವುದು, ಇತರರಿಗೆ ಪ್ರಯೋಜನ ಆಗುವಂಥದ್ದಿರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ತಿಂಡಿ ತಿನಿಸುಗಳಿರ್ಬೋದು, ಖಾದಿಯಂಥ ಬಟ್ಟೆ ಮಾರಾಟ ಇರ್ಬೋದು, ಅನೇಕ ವಸ್ತುಗಳನ್ನು ಒಳಗೊಂಡ ಸಂತೆ ಕೂಡ ಇದ್ರ ಜೊತೆಗೆ ನಡೀತಾ ಇದೆ. ಬಹುಶಃ ಕಳೆದ ವರ್ಷವೂ ನಡೆದಿತ್ತು ಕುಕ್ಕು ಬೆಲಕಾಯಿ ಮೇಳ, ಹಲಸಿನ ಮೇಳ ನಡೆದಿತ್ತು. ಈ ಸಲ ನಾವು ಮಾವನ್ನು ಕೂಡ ಸೇರಿಸಿಕೊಂಡು ವೇದಿಕೆಯಲ್ಲಿ ವೈವಿಧ್ಯಮಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ವಿಶೇಷ ಮೆರುಗನ್ನು ಕೊಡ್ತಾ ಇದ್ದೇವೆ. ವಿಚಾರಗೋಷ್ಠಿಗಳಿರ್ಬೋದು, ಆ ನಂತರ ಮಾಹಿತಿಗಳಿರ್ಬೋದು, ಇವತ್ತು ಸಾಂಸ್ಕೃತಿಕ ಕಾರ್ಯಕ್ರಮ, ತುಳು ಹಾಡು, ಪದ್ಯ, ನಾಟಕಗಳು, ಯಕ್ಷಗಾನ, ಬಲೆ ತೆಲಿಪಾಲೆ ಬುಲಿಪಾಲೆ ಅಂಚಿನ ಮನೋರಂಜನಾ ಕಾರ್ಯಕ್ರಮವನ್ನು ಈ ಮಳೆಗಾಲದ ಸಂದರ್ಭದಲ್ಲಿ ತಾಲೂಕಿನಲ್ಲಿ ಆಯೋಜಿಸುವ ಮೂಲಕ ಜನರಿಗೆ ಒಂದು ರೀತಿಯ ಮನೋರಂಜನೆ ಇರ್ಬೋದು, ನೋಡಿ ಪರ್ಚೇಸ್ ಮಾಡುವ ಅವಕಾಶದೊಂದಿಗೆ ಈ ಕಾರ್ಯಕ್ರಮ ನಡೆಯುತ್ತಿದೆ. ಸುದ್ದಿಗೋಷ್ಠಿಯಲ್ಲಿ ತುಳುಕೂಟದ ಪ್ರಮುಖರಾದ ದೇವಪ್ಪ ಕುಲಾಲ್, ಎಚ್.ಕೆ. ನಯನಾಡು, ಮಧುಸೂದನ್ ಶೆಣೈ, ರವೀಂದ್ರ ಕುಕ್ಕಾಜೆ, ಮೋಹನ್ ಸಾಲ್ಯಾನ್, ಸುಭಾಷ್ ಚಂದ್ರ ಜೈನ್, ಸೀತಾರಾಮ ಶೆಟ್ಟಿ ಕಾಂತಾಡಿ, ಸುಕುಮಾರ್ ಬಂಟ್ವಾಳ, ಚಂದ್ರಶೇಖರ್ ಗಟ್ಟಿ, ಸದಾಶಿವ ಪುತ್ರನ್, ಮ್ಯಾಥ್ಯೂ, ನಾರಾಯಣ ಸಿ ಪೆರ್ನೆ ಉಪಸ್ಥಿತರಿದ್ದರು. ಸಂದೀಪ್ ಸಾಲ್ಯಾನ್, ವಿ4 ನ್ಯೂಸ್, ಬಂಟ್ವಾಳ.